ಮಂಗಳೂರಿನ ಹೃದಯ ಭಾಗದಲ್ಲಿರುವ ಸರ್ವಿಸ್ ಬಸ್ ನಿಲ್ದಾಣ ಸಮಸ್ಯೆಗಳ ಆಗರವಾಗಿದೆ. ಮಂಗಳೂರು ನಗರ ಸ್ಮಾರ್ಟ್ ಸಿಟಿ ಎನ್ನುವ ಹೆಗ್ಗಳಿಕೆಯನ್ನ ಪಡೆಯುತ್ತಿರುವಂತೆ ಇದರ ಇನ್ನೊಂದು ಮುಖ ದರ್ಶನವು ಜನತೆಗೆ ಆಗ್ತಿದೆ. ನಗರದ ಸರ್ವಿಸ್ ಬಸ್ ನಿಲ್ದಾಣದೊಳಗೆ ಹೊಕ್ಕರೆ ಇಲ್ಲಿನ ಸಮಸ್ಯೆಗಳು ಒಂದೆರಡಲ್ಲ. ಇಲ್ಲಿಗೆ ತೆರಳಿದವರಿಗೆ ಇಲ್ಲಿನ ಸಮಸ್ಯೆಯ ಬಗ್ಗೆ ಅರಿವಾಗುತ್ತೆ. ಈ ಕುರಿತು ಒಂದು ವಿಶೇಷ ವರದಿ ಎಲ್ಲಿದೆ ನೋಡಿ. ಸಮಸ್ಯೆಗಳ ಆಗರವಾಗಿದೆ ನಗರದ ಸರ್ವಿಸ್ ಬಸ್ ನಿಲ್ದಾಣ. ಬಿರುಕು ಬಿಟ್ಟಿದೆ ಮೇಲ್ಛಾವಣಿ, ಬೆಂಚುಗಳು. ಮಳೆಗೆ ಹೈರಾಣಾಗ್ತಿದ್ದಾರೆ ಪ್ರಯಾಣಿಕರು. ಒಂದೆಡೆ ತುಂಡಾಗಿರುವ ಬೆಂಚುಗಳು, ಮತ್ತೊಂದೆಡೆ ಬಿರುಕು ಬಿದ್ದ ಮೇಲ್ಛಾವಣಿ. ಇದು ಮಂಗಳೂರು ಹೃದಯ ಭಾಗ ಎಂದು ಗುರುತಿಸಿಕೊಂಡಿರುವ ನಗರದ ಸರ್ವಿಸ್ ಬಸ್ ನಿಲ್ದಾಣದ ಅವ್ಯವಸ್ಥೆ. ಮಂಗಳೂರು ನಗರ ಸ್ಮಾರ್ಟ್ ಸಿಟಿ ಎನ್ನುವ ಹೆಗ್ಗಳಿಕೆಯನ್ನ ಪಡೆಯುತ್ತಿರುವಂತೆಯೇ ಇದರ ಇನ್ನೊಂದು ಮುಖ ದರ್ಶನವು ಜನತೆಗೆ ಆಗ್ತಿದೆ. ನಗರದ ಸರ್ವಿಸ್ ಬಸ್ ನಿಲ್ದಾಣದೊಳಗೆ ಹೊಕ್ಕರೆ ಇಲ್ಲಿನ ಸಮಸ್ಯೆಗಳು ಒಂದೆರಡಲ್ಲ. ಇಲ್ಲಿಗೆ ತೆರಳಿದವರಿಗೆ ಇಲ್ಲಿನ ಸಮಸ್ಯೆಯ ಬಗ್ಗೆ ಅರಿವಾಗುತ್ತೆ. ಇಲ್ಲಿ ಪ್ರಯಾಣಿಕರಿಗೆ ಬಸ್ ನಿಲ್ದಾಣವೇನೂ ಇದೆ, ಆದರೆ ಸೂಕ್ತ ವ್ಯವಸ್ಥೆಯಿಂದ ಕೂಡಿಲ್ಲ. ದಿನನಿತ್ಯ ನೂರಾರು ಸಿಟಿ ಬಸ್, ಸರ್ವಿಸ್ ಬಸ್ ಹಾಗೆ ಸರ್ಕಾರಿ ಬಸ್ ಕಾರ್ಯಾಚರಿಸುತ್ತಿದ್ದು ಇಲ್ಲಿಗೆ ಬರುವ ಪ್ರಯಾಣಿಕರಿಗೆ ಕನಿಷ್ಠ ಕುಳಿತುಕೊಳ್ಳಲು ಸರಿಯಾದ ವ್ಯವಸ್ಥೆ ಇಲ್ಲ. ಇದ್ದ ಬೆಂಚುಗಳು ತುಂಡಾಗಿದೆ. ಪ್ರಯಾಣಿಕರು ದಣಿವಾರಿಸಿಕೊಳ್ಳಲು ಅಲ್ಲೇ ನೆಲದಲ್ಲೇ ಕುಳಿತುಕೊಳ್ಳುವ ದೃಶ್ಯಗಳು ಇಲ್ಲಿ ಕಂಡುಬರುತ್ತಿದೆ. ಮಂಗಳೂರಿನ ಸರ್ವಿಸ್ ನಿಲ್ದಾಣಕ್ಕೆ ಉಡುಪಿ, ಕುಂದಾಪುರ, ಬಳ್ಳಾರಿ, ಶಿವಮೊಗ್ಗ, ಚಿತ್ರದುರ್ಗ ಹೀಗೆ ಹಲವು ಬಸ್ಗಳು ಸೇರಿದಂತೆ ಕೆಎಸ್ಆರ್ಟಿಸಿ ಬಸ್ಗಳು ಕೂಡ ಆಗಮಿಸುತ್ತಾ ದಿನಕ್ಕೆ ಹಲವಾರು ಮಂದಿ ಪ್ರಯಾಣಿಕರು ಆಗಮಿಸಿ ಇಲ್ಲಿಂದಲೇ ತನ್ನ ಊರಿಗೆ ಹೋಗ್ತಾರೆ. ತಂಗುದಾಣದಲ್ಲಿ ಯಾವುದೇ ರೀತಿಯಲ್ಲೂ ಮೂಲಭೂತ ವ್ಯವಸ್ಥೆ ಇಲ್ಲದೆ ಪ್ರಯಾಣಿಕರು ಸಮಸ್ಯೆಯಿಂದ ಪರದಾಡುವಂತಾಗಿದೆ. ಮುರಿದು ಬಿದ್ದಿರುವ ಬೆಂಚುಗಳು, ಯಾವಾಗ ಬೀಳುತ್ತದೆ ಅನ್ನುವ ಸ್ಥಿತಿಯಲ್ಲಿರುವ ಮೇಲ್ಛಾವಣಿ, ಜೊತೆಗೆ 7-8 ಗೂಡಂಗಡಿಗಳು ನಿಲುಗಡೆಯ ಸ್ಥಳದಲ್ಲಿ ಕಾರ್ಯಾಚರಿಸುತ್ತಿವೆ. ಇಲ್ಲಿಗೆ ಬರುವ ಬಸ್ ಸಿಬ್ಬಂದಿಗಳ ವಾಹನ, ದೂರದೂರಿಗೆ ತೆರಳುವ ದ್ವಿಚಕ್ರ ವಾಹನಗಳ ನಿಲುಗಡೆಗಿಂತಲೂ ಇಲ್ಲಿ ವಾಹನ ದಟ್ಟಣೆಯಾಗುತ್ತಿದೆ. ದ್ವಿಚಕ್ರ ವಾಹನಗಳನ್ನು ನೇರವಾಗಿ ತಂಗುದಾಣದ ಒಳಗೆ ತಂದಿಡಲಾಗಿದೆ. ಇನ್ನು ಇದು ಅಲೆಮಾರಿಗಳ ತಾಣವಾಗಿ ಮಾರ್ಪಟ್ಟಿದ್ದು ಸಭ್ಯಸ್ಥರು ತಂಗುದಾಣಕ್ಕೆ ಒಳ ಹೋಗಲು ಹೇಸಿಗೆ ಪಡುವಂತಾಗಿದೆ. ಬೀದಿ ನಾಯಿಗಳು ಕೂಡ ಒಳಹೊಕ್ಕಿವೆ. ಗೂಡಂಗಡಿ ಕೂಡ ತಂಗುದಾಣದ ಕೆಳಗಿವೆ. ಇನ್ನು ಮಂಗಳೂರು ಮಹಾನಗರ ಪಾಲಿಕೆ ಬಸ್ ಮಾಲಕರಿಂದ ಶುಲ್ಕವನ್ನ ಪಡೆದು ಅವರಿಗೆ ಮೂಲ ಸೌಕರ್ಯದ ವ್ಯವಸ್ಥೆಯನ್ನ ಒದಗಿಸುತ್ತಿಲ್ಲ. ಮಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಈ ಒಂದು ಬಸ್ಸು ನಿಲ್ದಾಣ ಇವತ್ತು ಸಮಸ್ಯೆಯ ಆಗರ ಆಗಿದೆ ಎನ್ನುವಂಥದ್ದನ್ನು ನಾನು ನೇರವಾಗಿ ಹೇಳ್ತಾ ಇದ್ದೇನೆ. ಇದನ್ನು ನೋಡಬೇಕಾಗಿದೆ. ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಯ ನೇರ ಸುಪರ್ದಿಯಲ್ಲಿರುವಂಥ ಈ ಒಂದು ಬಸ್ಸು ನಿಲ್ದಾಣ ಏನಿದೆ, ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡುವಂಥದ್ದು ಇಲ್ಲಿ ಆಡಳಿತ ಮಾಡುವಂಥ BJP ಪಕ್ಷದ ಒಂದು ಆಡಳಿತದ ಜವಾಬ್ದಾರಿಯಾಗಿದೆ. ಈ ಬಸ್ಸು ಮಾಲಕರ ಕೈಯಿಂದ ಇವತ್ತು ಫೀಸನ್ನು ಶುಲ್ಕವನ್ನು ಕಲೆಕ್ಟ್ ಮಾಡ್ತಾ ಇದೆ ಮಂಗಳೂರು ಮಹಾನಗರ ಪಾಲಿಕೆ. ಈ ಹಣ ಇವತ್ತು ಎಲ್ಲಿ ಹೋಗ್ತಾ ಇದೆ? ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಂಥ ಜವಾಬ್ದಾರಿ ಹೊಂದಿರುವಂಥ ಮಂಗಳೂರು ಮಹಾನಗರ ಪಾಲಿಕೆಯ BJP ಆಡಳಿತ ಈ ಹಣ ಶುಲ್ಕವನ್ನು ವಸೂಲು ಮಾಡಿ ಅಲ್ಲಿಗೆ ಯಾಕೆ ಮೂಲಭೂತ ಸೌಕರ್ಯಗಳನ್ನು ಇವತ್ತು ಕೊಡ್ತಾ ಇಲ್ಲ? ಹಾಗಾದರೆ ಈ ಒಂದು ಸಿಟಿ ಬಸ್ಸುಗಳನ್ನು ಹೊಂದಿಕೊಂಡು ಅದಕ್ಕೆ ಕಾಯುವಂಥ ಪ್ರಯಾಣಿಕರು ಏನು ಇವತ್ತಿದ್ದಾರೆ, ಅವರಿಗೆ ಕೂಡ ಅಲ್ಲಿ ಬಸ್ಸು ತಂಗುದಾಣ ಸರಿಯಾಗಿ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಇಲ್ಲ, ಸರಿಯಾದ ಶೌಚಾಲಯದ ವ್ಯವಸ್ಥೆ ಇಲ್ಲ. ಒಟ್ಟಾರೆಯಾಗಿ ಸಮಸ್ಯೆ ಆಗರ ಆಗಿರುವಂಥದ್ದನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ನಗರದ ಪ್ರಮುಖ ಸ್ಥಳ ಸ್ಟೇಟ್ ಬ್ಯಾಂಕ್ ಸರ್ವಿಸ್ ಬಸ್ ನಿಲ್ದಾಣ ಗಲೀಜು ಪರಿಸರವಾಗಿ ಬದಲಾಗುತ್ತಿದೆ. ಕಾನೂನು ಬಾಹಿರ ಚಟುವಟಿಕೆ, ತೆರೆದ ರೀತಿಯಲ್ಲಿ ಆಹಾರ ಮಾರಾಟ ಇಲ್ಲಿ ನಿರಾತಂಕವಾಗಿದೆ. ಬಸ್ ನಿಲ್ದಾಣ ಪಂಪ್ವೆಲ್ಗೆ ಸ್ಥಳಾಂತರವಾಗುವುದೂ ಇಲ್ಲ. ಇಲ್ಲಿ ಸುಸಜ್ಜಿತವಾಗಿಯೂ ಇಲ್ಲ ಎಂಬ ಸದ್ಯದ ಪರಿಸ್ಥಿತಿ. ದೂರದೂರಿನಿಂದ ಬರುವ ಪ್ರಯಾಣಿಕರು ಈ ಬಸ್ ನಿಲ್ದಾಣವನ್ನ ಹೆಚ್ಚು ಅವಲಂಬಿಸಿದ್ದಾರೆ. ಪ್ರವಾಸಿಗರು ಬಸ್ ನಿಲ್ದಾಣ ನೋಡಿ ಅಸಹ್ಯ ಪಟ್ಟುಕೊಳ್ಳುವಂತಾಗಿದೆ. ಬಸ್ ಹೊರತು ಇತರೆ ವಾಹನಗಳಿಗೆ ಅವಕಾಶವಿಲ್ಲದಿದ್ದರೂ
ಪ್ಲಾಟ್ಫಾರ್ಮ್ನೊಳಗಡೆ ಬೈಕ್ಗಳನ್ನು ಉದ್ದಕ್ಕೂ ಪಾರ್ಕ್ ಮಾಡಲಾಗಿದೆ. ಅಲ್ಲಲ್ಲಿ ಕಸ ಕೊಳೆಯುತ್ತಿದೆ. ಇನ್ನು ನಿಲ್ದಾಣದಲ್ಲಿರುವ ಬೆಂಚುಗಳು ಈಗಾಗಲೇ ಮುರಿದು ಬಿದ್ದಿದೆ. ಮೇಲ್ಛಾವಣಿ ಬಿರುಕು ಬಿಟ್ಟಿರುವುದರಿಂದ ಮಳೆಯಲ್ಲಿ ನಿಂತುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಮುಂದಿನ ದಿನಗಳಲ್ಲಿ ಮೂಲಭೂತ ವ್ಯವಸ್ಥೆಯನ್ನ ಒದಗಿಸಲು ಪಾಲಿಕೆ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ಗುರುತಿಸಲಾದ ಪಂಪ್ವೆಲ್ ಬಸ್ ನಿಲ್ದಾಣ ಹಾಗೂ ಇನ್ನಿತರ ಕಡೆಗಳಲ್ಲಿ ಸೂಕ್ತ ರೀತಿಯಲ್ಲಿ ಕಾಯಕಲ್ಪ ಕೊಡಲು ಪಾಲಿಕೆ ನಿರ್ಧಾರ ಮಾಡಿದೆ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಈಗಾಗಲೇ ಯಾವುದೇ ರೀತಿಯಾದಂತಹ ಶಾಶ್ವತ ಬಸ್ ನಿಲ್ದಾಣ ಇಲ್ಲ, ಸರ್ವಿಸ್ ಬಸ್ ನಿಲ್ದಾಣ. ತಾತ್ಕಾಲಿಕವಾಗಿ ನಾವು ಏನು ಮೈದಾನದ ಪಕ್ಕದಲ್ಲಿರುವಂತಹ ಸ್ಟೇಟ್ ಬ್ಯಾಂಕಿಗೆ ತಾಗಿಕೊಂಡು ಈಗಾಗಲೇ ತಾತ್ಕಾಲಿಕ ಬಸ್ ಸ್ಟ್ಯಾಂಡ್ ಇದೆ. ಅಲ್ಲಿ ಮೂಲಭೂತ ಸೌಕರ್ಯನೂ ಕೂಡ ಒಂದು ರೀತಿಯ ತಾತ್ಕಾಲಿಕ ವ್ಯವಸ್ಥೆಯಲ್ಲೇ ಅದರ ಫ್ಲೋರಿಂಗ್ ಇರ್ಬೋದು ಅಥವಾ ಅದನ್ನು ರೂಫ್ ಎಲ್ಲ ಮಾಡಿದ್ದೇವೆ. ಆದರೆ ಈಗ ಮತ್ತೆ ಅದನ್ನು ಯಾವುದೇ ರೀತಿಯ ಒಂದಷ್ಟು ನಿರ್ವಹಣೆಗಳೆಲ್ಲ ಆಗದೆ ಒಂದು ರೀತಿಯಲ್ಲಿ ಅದರ ರೂಫಿಂಗ್ ಇರ್ಬೋದು, ಇನ್ನಿತರ ಮೂಲಭೂತ ಸೌಕರ್ಯದ ಸ್ವಲ್ಪ ತೊಂದರೆಗಳಿದೆ. ಸಾರ್ವಜನಿಕವಾಗಿ ಕೂಡ ದೂರು ಬರ್ತಾ ಇದೆ, ಮಾಧ್ಯಮದಲ್ಲೂ ಕೂಡ ಬಂದಿದೆ. ಖಂಡಿತವಾಗಲೂ ನಾವು ನಗರ ಪಾಲಿಕೆಯಿಂದ ಈಗ ಸದ್ಯಕ್ಕೆ ಕೆಲವೊಂದು ಅಲ್ಲಿ ಬೇಕಿರುವಂತಹ ಮೂಲಭೂತ ವ್ಯವಸ್ಥೆಗಳಿರ್ಬೋದು, ಆ ಬಸ್ ಶೆಲ್ಟರಿನ ಒಂದು ರೀತಿಯ ರಿಪೇರಿ ಕಾಮಗಾರಿಗಳನ್ನು ನಾವು ತಕ್ಷಣ ನಗರ ಪಾಲಿಕೆಯಿಂದ ಮಾಡ್ತಾ ಇದ್ದೇವೆ. ನಿಲ್ದಾಣದೊಳಗಿನ ಅಂಗಡಿಗಳಿಗೆ ಮಂಗಳೂರು ಮಹಾನಗರ ಪಾಲಿಕೆಯ ಪರವಾನಗಿ ಇಲ್ಲ. ಆದರೆ 25ಕ್ಕೂ ಗೂಡಂಗಡಿ, ಜ್ಯೂಸ್ ಅಂಗಡಿ, ಕ್ಯಾಂಟೀನ್ಗಳು ಇಲ್ಲಿವೆ. ಪ್ರಯಾಣಿಕರು, ಬಸ್ ಚಾಲಕರ ಆಹಾರ ಸೇವನೆ ಈ ಕ್ಯಾಂಟೀನ್ಗಳಲ್ಲೇ. ಪ್ಲೇಟ್ ಮೇಲೆ ಪ್ಲಾಸ್ಟಿಕ್ ಹಾಸಿ ಗ್ರಾಹಕರಿಗೆ ತಿಂಡಿ ತಿನಿಸುಗಳನ್ನು ಪೂರೈಸುತ್ತಾರೆ. ಆದರೆ ಮಂಗಳೂರು ಮಹಾನಗರ ಪಾಲಿಕೆ ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಇನ್ನು ಇಲ್ಲಿಗೆ ಬರುವ ಪ್ರಯಾಣಿಕರಿಗೆ ಕನಿಷ್ಠ ಕುಳಿತುಕೊಳ್ಳಲು ಸರಿಯಾದ ವ್ಯವಸ್ಥೆ ಇಲ್ಲದೆ ಪ್ರಯಾಣಿಕರು ಹೈರಾಣಾಗಿದ್ದಾರೆ. ಈ ಬಗ್ಗೆ ಮಂಗಳೂರು ಮಹಾನಗರ ಪಾಲಿಕೆ ಇತ್ತ ಗಮನ ಹರಿಸಿ ಮೂಲಭೂತ ವ್ಯವಸ್ಥೆಯನ್ನ ಕಲ್ಪಿಸಲಿ ಎಂಬುದೇ ನಮ್ಮ ಹಾರೈಕೆ. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.